ಮಣಿಪಾಲ ಮಾಹೆ ಮತ್ತು ಜಿಲ್ಲಾ ಅಮೇಚರ್ ಅಥ್ಲೆಟಿಕ್ ಅಸೋಸಿಯೇಷನ್ ಸಂಘಟಿಸುವ ಐಸಿಐಸಿಐ ಬ್ಯಾಂಕ್ ಮುಖ್ಯ ಪ್ರಾಯೋಜಕತ್ವದ 2019ರ ಮಣಿಪಾಲ್ ಮ್ಯಾರಥಾನ್ ಫೆಬ್ರವರಿ 17ರಂದು ಮಣಿಪಾಲದಲ್ಲಿ ಜರುಗಲಿದೆ ಎಂದು ಮಾಹೆ ವಿವಿ ಸಹಕುಲಪತಿ ಡಾಕ್ಟರ್ ಎಚ್ಎಸ್ ಬಳ್ಳಾಲ್ ಮತ್ತು ಮ್ಯಾರಥಾನ್ ಸಮಿತಿ ಅಧ್ಯಕ್ಷ ಶಾಸಕ ಕೆ ರಘುಪತಿ ಭಟ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮ್ಯಾರಥಾನ್ನಲ್ಲಿ ಸುಮಾರು 10,000 ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. 4 ವರ್ಗಗಳಲ್ಲಿ ಸ್ಪರ್ಧೆ ನಡೆಯುತ್ತಿದ್ದು ವಿಜೇತರಿಗೆ ಸುಮಾರು 8 ಲಕ್ಷ ರೂಪಾಯಿ ನಗದು ಬಹುಮಾನ ಇರಿಸಲಾಗಿದೆ. ಮಣಿಪಾಲ ವಿವಿ ಆಡಳಿತ ಕಚೇರಿ ಎದುರು ಫೆಬ್ರವರಿ 17ರ ಬೆಳಿಗ್ಗೆ 6:15ಕ್ಕೆ ಉದ್ಘಾಟನೆ ನಡೆಯಲಿದ್ದು ಬೆಳಗ್ಗೆ 8 ಗಂಟೆಗೆ ಕೆಎಂಸಿ ಗ್ರೀನ್ಸ್ನಲ್ಲಿ ಬಹುಮಾನ ವಿತರಣೆ ಜರುಗಿತು. 3 ಕಿಲೋಮೀಟರ್, 5 ಕಿಲೋಮೀಟರ್, 10 ಕಿಲೋಮೀಟರ್, 21.1 ಕಿಲೋಮೀಟರ್ ಹೀಗೆ 4 ವರ್ಗದ ಓಟದ ಸ್ಪರ್ಧೆ ನಡೆಯಲಿದೆ. 5 ಕಿಲೋಮೀಟರ್ ಓಟದಲ್ಲಿ ಉಡುಪಿ ಜಿಲ್ಲೆಯ ಪದವಿ ಪೂರ್ವ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಮತ್ತು 3 ಕಿಲೋಮೀಟರ್ ಓಟದಲ್ಲಿ ಜಿಲ್ಲೆಯ ಪ್ರಾಥಮಿಕ ಪ್ರೌಢಶಾಲಾ ವಿದ್ಯಾರ್ಥಿಗಳು ಪಾಲ್ಗೊಳ್ಳಬಹುದು. ಇದು ಮಕ್ಕಳಲ್ಲಿ ಓಟದ ಪ್ರವೃತ್ತಿಯನ್ನ ಹೆಚ್ಚಿಸುವ ಉದ್ದೇಶದಿಂದ ಆಯೋಜಿಸಲಾಗಿದೆ. 2006ರಲ್ಲಿ ಆರಂಭಗೊಂಡ ಮ್ಯಾರಥಾನ್ ಪ್ರತಿ ವರ್ಷ ಯಶಸ್ವಿಯಾಗಿ ನಡೆಯುತ್ತಿದೆ. ಮಾಹೆ ವಿವಿ ಸಹಭಾಗಿತ್ವದಲ್ಲಿ ನಡೆಯಲು ಆರಂಭಗೊಂಡ ಬಳಿಕ ಈಗ ದೇಶದ 3ನೇ ಅತಿ ದೊಡ್ಡ ಮ್ಯಾರಥಾನ್ ಆಗಿ ಮೂಡಿಬಂದಿದೆ. ಹಿಂದಿನ ವರ್ಷದಂತೆ 21 ಕಿಲೋಮೀಟರ್ ಓಟದಲ್ಲಿ ಪಾಲ್ಗೊಳ್ಳಲು ವಿದೇಶಗಳಿಂದಲೂ ಬರಲಿದ್ದಾರೆ. ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಓಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ ಎಂದು ರಘುಪತಿ ಭಟ್ ತಿಳಿಸಿದರು. Then Manipal blog, then of course our press coordinator Alex Chandy, because it's very important. Press ಅಥ್ಲೆಟಿಕ್ ಅಸೋಸಿಯೇಷನ್ ಇಂದ ನಾವು ಒಂದು ವಿಷಯ ಏನು ಅಂತ ಹೇಳಿದ್ರೆ, ಒಂದು ಸ್ವಲ್ಪ ಹೋದ ವರ್ಷ ನಿಮಗೆ ಈ ರಿಸಲ್ಟ್ಸ್ ಕೊಡುವಾಗ ಲೇಟ್ ಆಯಿತು. ಯಾಕಂದರೆ ಚಿಪ್ಪಲ್ಲಿರುವ ಈ ಸರ್ತಿ ನಾವು ಅದಕ್ಕೆ ಆಲ್ಟರ್ನೇಟಿವ್ ಆಗಿ ನಮ್ಮ ದೈಹಿಕ ಶಿಕ್ಷಕರುಗಳ ಮಣಿಪಾಲ್ ಯೂನಿವರ್ಸಿಟಿದು ಇಲ್ಲಿ ಎಂಡ್ ಪಾಯಿಂಟು ಅಜರ್ಕಾಡ್ ಮಾಡಿತ್ತು. ಅಜರ್ಕಾಡ್ ಸ್ಟೇಡಿಯಮಲ್ಲಿ ಕ್ಲೋಸಿಂಗ್ ಮಾಡಿತ್ತು. ಈಗ ಇದಕ್ಕೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಬಂದು ಮಣಿಪಾಲ್ ಯೂನಿವರ್ಸಿಟಿಯ ಸಂಪೂರ್ಣ ಒಂದು ಸಹಕಾರ ಇವತ್ತು ಇದು ಇಂಟರ್ನ್ಯಾಷನಲ್ ಲೆವೆಲ್ ಮ್ಯಾಚ್ work from behind, and then Deepak Bailey. See, these are the people who take active part. And first of all, I just say good afternoon to everyone. I think first we need to understand that what is the whole idea behind this. I think I hear a lot of chat going on, but I think it's important to appreciate the fact that everyone is trying to get something going in the interest of society. I think importantly is I was actually chatting with a few of the faculty members here yesterday, and the basis of all sports is running, whatever we may say, and I think that's really critical to encourage people to actually get involved in running at any level. It doesn't matter how old or young you are, but it's really important to encourage people to do that. We tend to do it when we're very old to address health issues to a large extent, but I think if we can do it at a very early age. We are expecting about 10,000 runners to participate in this event with the 4 different distances. All those details we have already circulated this press note to all our media persons. As in the previous years, this year also we have runners across this country and from outside the country also, especially for that half marathon, 21 kilometer race.
And the theme for this year's marathon is mental health awareness. Mental health awareness. That's why our psychiatry head of the department, Sharma, is going to enlighten us about this, the importance of that. Now, mental health disorders affect people of all age groups and from all walks of life, and largely go unnoticed or get ignored, mainly because of the taboo. Many people do not want to express that, you know. So that's the reason it's very important to create awareness. ಮಣಿಪಾಲ್ ಮ್ಯಾರಥಾನ್ನ 2006ನೇ ಇಸ್ವಿಯಿಂದ ಪ್ರಾರಂಭ ಆದದ್ದು. ಇವತ್ತು 2019ನೇ ಇಸ್ವಿಗೆ ಸುಮಾರು 14 ವರ್ಷ ನಾವು ಮಾಡ್ಕೊಂಡು ಬಂದಿದ್ದೇವೆ. 14 ವರ್ಷದಿಂದಲೂ ಮಣಿಪಾಲ್ ಯೂನಿವರ್ಸಿಟಿ ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ಬಂದಿದೆ. ಪ್ರಥಮವಾಗಿ ಮಣಿಪಾಲ್ ಎಂಡ್ ಪಾಯಿಂಟಲ್ಲಿ ಪ್ರಾರಂಭ ಮಾಡಿತ್ತು. ಆ ವರ್ಷ ಕಾರ್ಪೊರೇಷನ್ ಬ್ಯಾಂಕ್ ನಮಗೆ ಪೂರ್ತಿ ಸ್ಪಾನ್ಸರ್ ಮಾಡಿತ್ತು. 2ನೇ ವರ್ಷ ಟೋಟಲ್ ಸ್ಪಾನ್ಸರ್ ಮಣಿಪಾಲ್ ಯೂನಿವರ್ಸಿಟಿ ಮಾಡಿತ್ತು. ಅದು ಇಲ್ಲಿ ಮಣಿಪಾಲ್ ಯೂನಿವರ್ಸಿಟಿ ಎದುರಿಂದ ಮಾಡಿತ್ತು. 3ನೇ ವರ್ಷದಿಂದ ನಮಗೆ ಸಿಂಡಿಕೇಟ್ ಬ್ಯಾಂಕ್ ನಮ್ಮ ಮೇನ್ ಸ್ಪಾನ್ಸರ್ ಆಗಿ ಕಳೆದ ವರ್ಷದವರೆಗೂ ಈ ವರ್ಷದವರೆಗೂ ನಮ್ಮ ಜೊತೆ ಇವತ್ತು ಇದ್ದಾರೆ. ಕಳೆದ 3 ವರ್ಷದಿಂದ ಇದಕ್ಕೆ ಮಣಿಪಾಲ್ ನಮ್ಮ HS ಬಲ್ಲಾಳರು ನಮಗೆ ಮಾಹೆಗೆ ನಮಗೆ ಬ್ರಿಡ್ಜ್ ಆಗಿ ಅಥ್ಲೆಟಿಕ್ಸ್ ಮತ್ತು ಸ್ಪೋರ್ಟ್ಸಿಗೆ ಮಾಹೆ ಜೊತೆ ನಮಗೊಂದು ಸಪೋರ್ಟಿವ್ ಆಗಿ ಎಲ್ಲ ಇವೆಂಟ್ಸ್ಗಳಲ್ಲಿ ನಮಗೆ HS ಬಲ್ಲಾಳರು ನಮ್ಮನ್ನು ಕರೆದು ಇದನ್ನು ಸ್ವಲ್ಪ ಇನ್ನೊಂದಷ್ಟು ಗೀರಪ್ ಮಾಡೋಣ ಮ್ಯಾರಥಾನ್ ಅಂತ. ಯಾಕಂದರೆ ಅವರು ಪ್ರತಿ ವರ್ಷ ಭಾಗವಹಿಸ್ತಾರೆ, 1 ವರ್ಷವೂ ತಪ್ಪದೆ 14 ವರ್ಷದಿಂದಲೂ ಮ್ಯಾರಥಾನ್ನಲ್ಲಿ ಭಾಗವಹಿಸ್ತಾರೆ. Great associating with Manipal University for this marathon on behalf of ICICI Bank. We encourage our employees, in fact, a great deal in terms of helping them in their mental health as well as the physical health. There is a program which we run for them called #BeFit, where we run courses on Zumba and yoga for them. We in fact have discounts on few of the gadgets that our employees could use, and so the whole thing of we associating with this marathon is the fact that we want the youth and everybody to be very fit, not only mentally but physically also. In fact, the theme of this program, of this marathon this time is mental fitness. So we are very happy to be associated with Manipal University in this endeavor of theirs, and we wish them all the best. Thank you. Organizing this Manipal Marathon on the 17th of February, which is a Sunday, and I request all the children of the schools, the students of our colleges of both Udupi district as well as Dakshina Kannada district, and also across the country. We have already made the official announcement, and the theme for this marathon is mental health awareness, and the director of NIMANS, Dr. Gangadhar, is participating, and also to enlighten the people, especially the younger generation, about the awareness regarding mental health, which is very important because we feel mental and physical health go hand in hand. And I request all the people to participate in large number of all ages, because we have different categories, and make this event a grand success. Thank you. Thank you, sir.